ಖಾರ ಎಲ್ಲ ಉಪ್ಪು ಉಪ್ಪು ಹುಳಿ ಖಾರ ನಿಂಗೆ ಈಗ ಹುಳಿ ಹಾಕಲಿಲ್ಲ ನಿಂಗೆ ಹೇಗೆ ಉಂಟಿದು ಟೇಸ್ಟು? ಹುಳಿ ಇದೆ ಅದೇಗೆ ಇನ್ನೂ ಸಹ ಹುಳಿ ಇದೆ ಅದರಲ್ಲಿ. ಹುಳಿ ಒಂದಿಷ್ಟು ಸಹ ಹಾಕಿಲ್ಲ ನೀವು. ವಾ, ಒಂದು ಟೊಮೆಟೊ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಹುಳಿ ಹೇಗೆ ಬಂತು ಅಂತ ನಾನು ನೀವು ಅದನ್ನ ನೋಡ್ತಾ ಯೋಚನೆ ಇದ್ದೀರಿ. ಮಾಡ್ತೇನೆ. ಹಾಂ, ವಿರಾಮದ ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಈಗ ಇನ್ನೊಂದು ಆಂಧ್ರ ಸ್ಟೈಲ್ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮ್ಯಾಂಗ್ಳೂರ್ ಚಿಕನ್ ವರ್ಲ್ಡಿಂದ ಚಿಕನ್ ಅಂತೂ ತಂದಿದ್ದಾರೆ. ನೋಡೋಣ ಈ ರೆಸಿಪಿ ಹೇಗಿರುತ್ತೆ ಅಂತೇಳಿ. ಎಸ್ ಮೇಡಮ್, ಈಗ ಯಾವುದು? ಈಗ ಚಿಕನ್, ಆಂಧ್ರ ಸ್ಪೈಸಿ ಚಿಕನ್. ಆಂಧ್ರ ಸ್ಪೈಸಿ, ಆಂಧ್ರನೇ ಸ್ಪೈಸಿ. ಆಗಲೇ ನೀವೇ ಹೇಳಿದ್ರಿ. ಹೌದು, ಆಂಧ್ರನೇ ಸ್ಪೈಸಿ, ಅದರಲ್ಲೂ ಇನ್ನೊಂದು ಸ್ಪೈಸಿ. ಎ ಅಕ್ಷರದಲ್ಲಿ ಆಂಧ್ರ ಫಸ್ಟ್. ಎಲ್ಲ ಬೆವರೆಲ್ಲ ಇಳಿಸುವಂಥದ್ದು. ಹೇಳುವಾಗನೇ ನೀರು ಬರ್ತದೆ. ಬಟ್ ನನಗೆ ಸ್ಪೈಸಿ ಫುಡ್ ಅಂದರೆ ಸೂಪರ್, ನನಗೆ ತುಂಬ ಇಷ್ಟ. ಇಲ್ಲಿ ಇನ್ನೂ ಜಾಸ್ತಿ ಇಷ್ಟ ಅಂತ ನಮ್ಮ ಕೈ ತಿಂದು ಅವರು ಇಷ್ಟದಲ್ಲಿ ತಿಂತಾರೆ ಮ್ಯಾಮ್. ತುಂಬಾ ಇಷ್ಟದಲ್ಲಿ ತಿಂತಾರೆ ಅವರು. ವೆರಿ ನೈಸ್. ನೋಡೋಣ, ಸ್ಟಾರ್ಟ್ ಮಾಡು. ಒಂದು ಕಡಾಯಿ ಬೇಕು ಮ್ಯಾಮ್. ಗ್ಯಾಸ್ ಆನ್ ಮಾಡ್ಕೊಳ್ಳ? ನಾನು ಆಯಿಲ್ ಹಾಕ್ಬೇಕಾ? ಹಾಕ್ಬೇಕು. ಸೊ ನಿಮ್ಮ ಆಂಧ್ರದ್ದೇ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಿಮ್ಮ ಆಂಧ್ರದ ಹೆಸರು, ಬಟ್ ನಮ್ಮ ಮಂಗಳೂರಲ್ಲಿ ಬೇಡ. ಇದರಲ್ಲಿ ಗ್ರೀನ್ ಚಿಲ್ಲಿ, ನೀರುಳ್ಳಿ 2 ಕಟ್ ಮಾಡಿಟ್ಟಿದ್ದು. ನಮ್ದು ಜಾಸ್ತಿ ಏನು ಮಸಾಲ ಇಲ್ಲ. ಸ್ವಲ್ಪ ಅಲ್ಲ. ನೋಡ್ತಾ ಇರುವಾಗಲೇ ಅಲ್ಲಿ ಬರೀ ಕೇವಲ ಸ್ವಲ್ಪ ಇದೆ. ಇದರಲ್ಲಿ ಏನು ಸ್ಪೈಸ್ ತರ್ತಾರಪ್ಪ ಅಂತ. ಬಟ್ ನೀವು ಆವಾಗಲೇ ಹೇಳಿದಾಗ ನಿಮ್ಮದು ಇಂಗ್ರೀಡಿಯೆಂಟ್ಸ್ ನೋಡುವಾಗ ಸ್ವಲ್ಪ ಸ್ವಲ್ಪ ಇರುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಹೇಗಿರುತ್ತೆ ಅಂತ. ಇದು ನೀವು ಹೆಚ್ಚು ಸ್ಪೈಸ್ ತರಿಸುವಂಥದ್ದು ಚಿಲ್ಲಿ ಪೌಡರಿಂದವ? ಪೌಡರಿಂದ ಗ್ರೀನ್ ಚಿಲ್ಲಿನೂ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಗ್ರೀನ್ ಚಿಲ್ಲಿ ಆರೋಗ್ಯಕ್ಕೆ ಹೆಲ್ದಿ ಒಳ್ಳೆಯದು. ನಮ್ಮ ಖಾರ ಪೌಡ್ರಲ್ಲಿನೂ ಎಳ್ಳುಳ್ಳಿ, ಬ್ಲ್ಯಾಕ್ ಪೆಪ್ಪರ್, ಜೀರಿಗೆ, ಉಪ್ಪು, ಮಸ್ಟರ್ಡ್ ಕಸ್ಟರ್ಡ್ ಆಯಿಲ್ ಇರ್ತಾರಿಲ್ಲ ಸ್ವಲ್ಪ, ಅದನ್ನು ಹಾಕಿ ನಾವು ಮಾಡಿ ತರ್ತೀವಿ ಮನೆಯಲ್ಲಿ. ಅದೆಲ್ಲವೂ ಅಂದರೆ ಪುಡಿ ಮಾಡ್ತೀರಿ? ಖಾರದಲ್ಲೇ ಎಲ್ಲ ನಮ್ಮದು ಮಸಾಲ ಇರ್ತದೆ. ಎಲ್ಲ ಒಂದೇ ಮಸಾಲ, ಒಂದೇ ಖಾರ. ದಾಲ್, ಉದ್ದಿನ ಬೇಳೆ ಎಲ್ಲ ತರಕಾರಿ ಹಾಕಿ. ಲೆಂಟಿಲ್ಸ್ ಜಾಸ್ತಿ, ದಾಲ್ ಜಾಸ್ತಿ ತುಂಬ ತಿಂತಾರೆ ನಮಗೆ. ನೋಡೋಣ ಎಷ್ಟು ನಮಗೆ ಆಂಧ್ರದ್ದು ರೆಸಿಪಿ ಹೇಳ್ಕೊಡ್ತೀರಿ ಅಂತ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಆಗಾಗ ಬಂದು ನೀವು ನಿಮ್ಮ ಆಂಧ್ರದ್ದು ಬೇರೆ ಬೇರೆ ರೆಸಿಪೀಸ್ ಹೇಳ್ಕೊಡ್ಬೇಕು. ಬರ್ತೀನಿ. ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್. ಇದು ಎಷ್ಟು ಬ್ರೌನ್ ಆಗಬೇಕಾ? ಗೋಲ್ಡನ್ ಬ್ರೌನ್ ಬರಬೇಕು. ಸ್ವಲ್ಪ ನಾರ್ಮಲ್ ಬ್ರೌನ್, ಸ್ವಲ್ಪ ಪಿಂಕಿಶ್ ಕಲರಿಂದ ಸ್ವಲ್ಪ ಗೋಲ್ಡ್ ಕಲರ್ ಬರ್ತದಿಲ್ಲ, ಆ ಥರ ಬರುವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ. ಇದು ಗ್ರೇವಿ ಐಟಮ್ ಏನು ಡ್ರೈಯಾ? ಸ್ವಲ್ಪ ಲೈಟ್ ಗ್ರೇವಿ, ಜಾಸ್ತಿ ಡ್ರೈ ಇಲ್ಲ. ಡ್ರೈ ಇದರಲ್ಲೇ ಸ್ವಲ್ಪ ಡ್ರೈ ಮಾಡ್ಬೋದು. ಫ್ರೈ ಏನಾದರೂ ಸಾರು ಇಟ್ಕೊಂಡು ಇದು ಮಾಡಬೇಕಂದ್ರೆ ಅದು ಸೈಡ್ ಡಿಶ್ ಥರ ಮಾಡ್ಬೋದು. ಊಟಕ್ಕೆ ಸ್ವಲ್ಪ ಗ್ರೇವಿಗೇನು ಮಾಡ್ಬೋದು. ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಇದರಲ್ಲಿ ಏನು ಮಾಡಬೇಕು, ಗಾರ್ಲಿಕ್ ಜಿಂಜರ್ ಪೇಸ್ಟ್. ಓಕೆ. ಸೊ ಅದನ್ನು ಹಾಗೆ ಜಜ್ಜಿ ಪೇಸ್ಟ್ ಮಾಡಿದ್ದು. ಸೊ ಅದರ ಟೆಕ್ಸ್ಚರಲ್ಲಿ ಗೊತ್ತಾಗುತ್ತೆ. ಗೊತ್ತಾಗ್ತದೆ. ಅಂಡ್ ಆ ಥರ ಮಾಡಿದ್ದ ಅರೋಮಾ ಜಾಸ್ತಿ ಬರ್ತದೆ. ನೀವು ಆಗಾಗ ಮಾಡಿದ್ದು ಟೇಸ್ಟ್ ಬರ್ತದೆ. ಇಲ್ಲಾಂದರೆ ನಿಮಗೆ ಮುಂಚೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನು ಹಾಕಿದ್ದು. ಅದಕ್ಕೇನಾ? ಓಹೋ, ಚಿಕನ್ ಹಾಕಿದ್ದು. ನೀವು ಎಲ್ಲ ಸೀಕ್ರೆಟ್ ಹೇಳಬೇಕು. ಅದಕ್ಕೆ ಅಡುಗೆದಾಗಲ್ಲ, ಚಿಕನ್ ಹಾಕಿದ್ದು. ಮಾತಾಡುವ ಜಿಂಜರ್, ಗಾರ್ಲಿಕ್ ಮತ್ತು ಜೀರಿಗೆ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಜಾಸ್ತಿ ಇಲ್ಲ, ಒಂದು 4. ಖಾರ ಇವಾಗಲೇ ಹೊಡಿತಾ ಇದೆ ನಿಮಗೆ. ಬರ್ತದೆ. ಅದು
ನೀರುಳ್ಳಿ ಫ್ರೈ ಆಗ್ತದಿಲ್ಲ ಮ್ಯಾಮ್, ಅದು ಗಾರ್ಲಿಕ್ ಜಿಂಜರ್ ಎಣ್ಣೆದಲ್ಲಿ ಫ್ರೈ ಮಾಡುವಾಗ ಅದೊಂದು ಟೇಸ್ಟ್. ಇಷ್ಟರಲ್ಲೇ ಇಷ್ಟು ಖಾರ ಬರ್ತಾ ಇದೆ ಅಂದರೆ ನನಗೆ ಮೂಗು ಹೊಡಿತಾ ಇದೆ. ಅರಿಶಿನ ಪುಡಿ, ಉಪ್ಪು, ಖಾರ ಪೌಡರ್, ಓಕೆ, ಮೆಣಸಿನ ಪುಡಿ, ಮೆಣಸಿನ. ಸೊ ನೀವಾಗ ಹೇಳಿದ್ರಿ ಎಲ್ಲ ಮಸಾಲೆ ಇರುತ್ತೆ ಇದರಲ್ಲಿ ಅಂತ. ಇದರಲ್ಲೂ ಇದೆಯಾ? ಇದು ಬರೀ ಮೆಣಸಿನ ಪುಡಿ ಮಾತ್ರವ? ಮೆಣಸಿನ ಪುಡಿದಲ್ಲಿ ಮಾತ್ರ ಅಷ್ಟೇ. ಮೆಣಸಿನ ಪುಡಿದಲ್ಲಿ ಎಳ್ಳುಳ್ಳಿ, ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್, ಧನಿಯಾ ಎಲ್ಲ ಹಾಕಿ ಮಿಕ್ಸಿ ಮಾಡ್ತಾರೆ. ಅದರಲ್ಲಿ ನೀರು ಬೇಕಾ? ಸ್ವಲ್ಪ ನೀರು ಬೇಕು, ಸ್ವಲ್ಪ ಬಾಯ್ಲ್ ಮಾಡಿ ಫ್ರೈ ಮಾಡಲಿ ಚಿಕನ್. ಯಾಕಂದರೆ ಸ್ವಲ್ಪ ಅದು ನೀರೆಲ್ಲ ಹೋಗ್ತದಿಲ್ಲ, ಸ್ಮೆಲ್ ಬರಲ್ಲ, ಒಳ್ಳೆ ಸ್ಮೆಲ್ ಬರ್ತದೆ ಫ್ರೈ ಆದಮೇಲೆ. ನೀವೀಗ ಮಸಾಲೆ ಹಾಕಿದ್ರಿ, ಆ ಮಸಾಲೆದು ಅರೋಮಾ ನನಗೆ ನಮ್ಮ ಈ ಸೇಮ್ ನಾನಾ ಮಸಾಲ ಇವರ ಒಂದು ಪೌಡರ್ದು ಸ್ಮೆಲ್ ಬರ್ತಾ ಇದೆ, ಅರೋಮಾ ಬರ್ತಾ ಇದೆ. ಹೌದು. ಸೊ ಬಹುಶಃ ಸೇಮ್ ಇದು ಇಂಗ್ರೀಡಿಯೆಂಟ್ ಇದೆ. ಸೊ ನಿಮಗೆ ಆ ಥರ ಮಾಡೋದಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ನಾನಾ ಮಸಾಲ ಅವರ ಚಿಕನ್ ಮಸಾಲ ಪೌಡರ್ ನಾವು ತಗೊಳ್ತೀವಿ. ಇದು ಮುಗಿದ್ಮೇಲೆ ಅದೇ ಬೇಕೀಗ, ನಾವು ಊರಿಗೆ ಹೋಗೋ 1 ವರ್ಷ ಆಗ್ತದಿಲ್ಲ, ಅವಾಗ ಬೇಕಲ್ವಾ? ಹೌದು, ವರ್ಷಕ್ಕೆ ಒಮ್ಮೆ ತರ್ತೀವಿ ನಾವು. ಈಗ ಅರಿಶಿನ ಪುಡಿ, ಖಾರ ಎಲ್ಲ ಅಲ್ಲಿಂದೇನೆ. ನಮ್ಗೆ ಉದ್ದಿನ ಬೇಳೆ ನಮ್ಮ ಮನೆಯಲ್ಲೇ ಆಗ್ತದಿಲ್ಲ, ಅದೆಲ್ಲ ಅಲ್ಲಿಂದ ತಕೊಂಡು ಬರ್ತೀವಿ. ಈಗ ಇಲ್ಲಿದು ನಾವು ಏನು ಸಿಕ್ಕುದಿಲ್ಲ ಅದು ಇಲ್ಲಿ ತಗೊಳ್ತೀವಿ. ಉರ್ದುನು ಚಿಕನ್ ಅದರದ್ದೇ ಮಾಯಿಶ್ಚರಲ್ಲಿ ಸ್ವಲ್ಪ ಬೇಯಬೇಕು. ಮತ್ತೆ ನಿಧಾನ ಸ್ವಲ್ಪ 1 ಗ್ಲಾಸ್ ನೀರು ಹಾಕುವಾಗ ಸ್ವಲ್ಪ ಮುಚ್ಚಿಡುವ, ಸ್ವಲ್ಪ ಬಾಯ್ಲ್ ಆಗ್ತದೆ, ಸಾಫ್ಟ್ ಆಗಿ ಆಗ್ತದೆ ಪೀಸ್. ಈ ಥರ ಇಡುವಾಗ ಫ್ರೈ ಆಗ್ತದಿಲ್ಲ, ಆ ನೀರು ಸ್ವಲ್ಪ ಮಾಯಿಶ್ಚರ್ ಆ್ಯಕ್ಚುಲಿ ಫಸ್ಟ್ ಅದರ ಜ್ಯೂಸಸ್ ಬಿಟ್ಕೊಂಡು ಮಸಾಲೆ ಎಲ್ಲ ಇಟ್ಕೊಳ್ತಾರೆ. ಮತ್ತೆ ಬೇಕಿದ್ದಲ್ಲಿ ನೀರು ಹಾಕಿ ಸ್ವಲ್ಪ ಒಂದು 10 ನಿಮಿಷ ಹಾಗೆ ಒಂದು 15 ನಿಮಿಷ ಇಟ್ಟಿದ್ರೆ ನಿಮಗೆ ಒಳ್ಳೆ ಸ್ಲೋ ಕುಕಿಂಗ್. ಆಕ್ಚುಲಿ ಸ್ಲೋ ಕುಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟ್ ಆ ಥರ ಬರ್ತದೆ. ಈಗ ಯಾರಿಗೆ ಅಷ್ಟು ಟೈಮ್ ಇದೆ? ಈಗ ಸ್ವಲ್ಪ ಕೆಲಸಕ್ಕೆ ಹೋಗುವಾಗ ಅದು ಹೋಗುವಾಗ ಎಲ್ಲ ಮುಗೀತು. ಈಗ ಝಟ್ಪಟ್, ಈಗ ನಾನಾ ಮಸಾಲೆ ಯೂಸ್ ಆಗುತ್ತೆ. ಹೌದು. ಈಗ ಸ್ವಲ್ಪ ನೀರು ಹಾಕಿ 1 ಗ್ಲಾಸ್, ಚಿಕ್ಕದ ಗ್ಲಾಸ್ ಸಾಕು ಸಾಕು. ಲಿಡ್ ಇಟ್ಕೊಳ್ಳೋಣ. ಮುಚ್ಚಿ. ಸೊ ನಾರ್ತ್ ಇಂಡಿಯನ್ ರೆಸಿಪೀಸಲ್ಲೂ ಕೂಡ ಅಷ್ಟೇ ಈರುಳ್ಳಿ ಜಾಸ್ತಿ. ಸೊ ಈರುಳ್ಳಿಯಲ್ಲೇ ಎಲ್ಲ ನಮ್ದು ಅಡಿಗೆ ನೀರುಳ್ಳಿದಲ್ಲೇ ಜಾಸ್ತಿ ಆಗ್ತದೆ, ಈರುಳ್ಳಿಯೇ ಜಾಸ್ತಿ. ಈಗ ಇಲ್ಲಿ ನೀವು ಟೊಮಾಟೋನು ಏನು ಹಾಕೋದಿಲ್ಲ, ಇಲ್ಲಿನವರಿಗೆ ಟೊಮಾಟೊ ಹುಳಿ ಹೇಗೆ ಬರ್ತದೆ ಅಂತ ಹೇಳ್ತಾರೆ. ನಾವು ಬೇಕಂದ್ರೆ ಏನು ಮಾಡ್ತೀವಿ, ಅಡಿಗೆದ ಊಟ ತಿನ್ನುವಾಗ 1 ನೀರುಳ್ಳಿ, 1 ನಿಂಬೆ, ಚಕ್ಕೆ ಹೀಗೆ ಮಾಡಿಕೊಂಡು ನಾವು ತಿಂತೀವಿ. ನಿಂಗೆ ಅಷ್ಟು ಬೇಡ, ತಿನ್ಲಿಕ್ಕೆ ಆಗ್ತದೆ. ನಿಮ್ಗೆ ಏನಾದರೂ ಸ್ವಲ್ಪ ಸ್ಪೈಸಿ ಆದರೆ ಸ್ವಲ್ಪ ನಿಂಬೆ ಹಾಕೊಂಡು ತಿಂದರೆ ಹುಳಿ ಸ್ವಲ್ಪ ಟೇಸ್ಟ್. ಇದಕ್ಕೆ ಹುಣಸೆ ಹುಳಿ ಏನು ಬೇಡ. ಓಕೆ, ಬಟ್ ಒಂದು ಟ್ಯಾಂಗಿ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಅದು ನಮ್ಮ ಮಸಾಲದಲ್ಲೇ ಇರ್ತದೆ. ಮಸಾಲದಲ್ಲಿ ಏನೆಲ್ಲ ಇದೆ ಇನ್ನೊಂದ್ಸರಿ ಹೇಳಿ. ಇದು ಗಾರ್ಲಿಕ್ ಜಿಂಜರ್ ಪೇಸ್ಟಲ್ಲಿ ಬ್ಲ್ಯಾಕ್ ಪೆಪ್ಪರ್, ಜೀರಿಗೆ ಹಾಕಿದ್ದು. ಇದರಲ್ಲಿ ಧನಿಯಾ, ಉಪ್ಪು, ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕಸ್ಟರ್ಡ್ ಆಯಿಲ್ ಎಲ್ಲ ಇದು ರೋಸ್ಟ್ ಮಾಡಿ ಮಿಕ್ಸಿ ಅದು ಗ್ರೈಂಡಿಂಗ್ ಮಾಡಿ ಮಾಡ್ತಾರೆ. ಅದರಲ್ಲೇ ಟೇಸ್ಟ್ ಇರ್ತದೆ. ಅದು ನಿಮಗೆ ಸ್ಮೆಲ್ಲೇ ಬರ್ತದೆ. ನಮ್ಮ ಅಡಿಗೆ ಮಾಡುವಾಗ ನಮ್ಮ ಮಕ್ಕಳ ಕೆಳಗಿಂದ ಬರ್ತದಿಲ್ಲ ಮ್ಯಾಮ್, ಅವ್ರು ಹೇಳ್ತಾರೆ, ಅಮ್ಮ ನಿಮ್ಮ ಚಿಕನ್ ಸ್ಮೆಲ್ ಅಲ್ಲಿ ತಗ ಬರ್ತದೆ. ಓಕೆ, ಸೊ ಸೂಪರ್ ಟೇಸ್ಟ್. ಮೊನ್ನೆ ನಮ್ಮ ಮನೆಯವರು ಊರು ಹೋಗುವಾಗ ಅವರಿಗೆ ಚಿಕನ್ ಮಾಡಿ ಅಡಿಗೆ ಮಾಡಿ ಕಳಿಸುವ ಅಂತ ಕಳಿಸ್ತಿದ್ದ. ನಮ್ಮ ಮಕ್ಕಳಿಗೆ ಲೇಟ್ ಆಯಿತು, ಅವರಿಗೆ ಸ್ವಲ್ಪ ಏನಾದರೂ ಅವರೇನು ಹೇಳಿದ್ದಾರೆ, ಅಮ್ಮ ನನಗೆ ಇರ್ಲಿಕ್ಕಾಗಲ್ಲ, ಫಸ್ಟ್ ಊಟ ಕೊಡು, ಅದು ಸ್ಮೆಲ್ ಅಲ್ಲಿ ತಗ ಬರ್ತದೆ. ಸೊ ಟೇಸ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೌದು. ಆಯ್ತಾ, ಆಯಿತು. ಈಗ ಸಾಫ್ಟ್ ಪೀಸ್ ಆಯಿತು. ಇದಾಗಿದೆ, ಕೊಡಿ.
ಇದರಲ್ಲಿ ಸ್ವಲ್ಪ ಗರಂ ಮಸಾಲ, ಹ್ಞೂ ಕಸ್ತೂರಿ ಮೆಥಿ, ಓಕೆ. ಒಂದು 5 ನಿಮಿಷ ಇಟ್ಕೊಂಡು ಬಂದ್ ಮಾಡಿದ್ದೆ. ಈಗ ಇದು ರೆಡಿ. ಒಂದು 2 ನಿಮಿಷ ಇಡು, ಅರೋಮಾ ಸ್ವಲ್ಪ ಹೊರಗೆ ಬರ್ತದೆ. ನೋಡಿ ನಾವು ರೆಡಿ ಚಿಕನ್, ಘಮಿಸುವ ಚಿಕನ್. ಎಸ್, ಆಫ್ ಮಾಡಲಾ? ಆಫ್ ಮಾಡಿ. ಓಕೆ. ಸೈಡ್ ಡಿಶ್ಗಾದರೆ ಈ ಥಿಕ್ನೆಸ್ ಬಂದರೆ ಸಾಕು. ನಿಮಗೆ ಸ್ವಲ್ಪ ರೈಸ್ ಜೊತೆಗೆ ನೀರು ಜಾಸ್ತಿ ಹಾಕಿ ಸ್ವಲ್ಪ ಅನ್ನದ ಜೊತೆಗೆ ಆಗುತ್ತೆ. ಬಿಸಿ ಬಿಸಿ ಚಿಕನ್ ರೆಡಿ. ಥ್ಯಾಂಕ್ ಯು. ಸ್ಪೈಸಿ ಚಿಕನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಒಳ್ಳೆ ಅರೋಮಾ ಬರ್ತಾ ಇದೆ, ಬಿಸಿ ಬಿಸಿಯಾಗಿದೆ, ಸ್ಪೈಸಿ ಕೂಡ ಆಗಿರ್ಬೋದು. ನೋಡಬೇಕು ಟೇಸ್ಟ್ ಹೇಗಿದೆ ಅಂತೇಳಿ. ಹೇಗೆ ತಯಾರಿಸೋದು ಈ ಆಂಧ್ರ ಸ್ಪೈಸಿ ಚಿಕನ್ ಮತ್ತೊಮ್ಮೆ ನೋಡಿ. ಆಂಧ್ರ ಸ್ಪೈಸಿ ಚಿಕನ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ ಹಾಗೂ ಹಸಿಮೆಣಸನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೂ ಕರಿಮೆಣಸು ಹಾಕಿ ರುಬ್ಬಿದ ಪೇಸ್ಟ್, ಕೋಳಿ ಮಾಂಸ ಹಾಕಿ ಹುರಿಯಿರಿ. ಬಳಿಕ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಮಸಾಲಾ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ಬಳಿಕ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ 1/4 ಚಮಚದಷ್ಟು ಗರಂ ಮಸಾಲಾ ಪುಡಿ, ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಆಂಧ್ರ ಸ್ಪೈಸಿ ಚಿಕನ್ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಎರಡು ಕೂಡ ಆಂಧ್ರ ಸ್ಟೈಲ್ ತಯಾರಾಗಿದೆ. ಟೇಸ್ಟ್ ನೋಡ್ಬಿಡು. ಫಸ್ಟ್ ಯಾವುದು? ಪುಳಿಯೋಗರೆ ಅಲ್ವಾ? ತಗೊಳ್ಳಿ. ಎಲ್ಲ ಸರಿ ಉಂಟು, ಮತ್ತೆ ನಿಮಗೆ ಹೇಗೆ ಉಂಟು ಗೊತ್ತಿಲ್ಲ. ಸೂಪರ್ ಆಗಿದೆ. ಆಂಧ್ರ ಗೊತ್ತಾಗ್ತಾ ಇದೆ, ಖಾರ ಹಿಟ್ಟಾಗ್ತಾ ಇದೆ ನಿಧಾನಕ್ಕೆ ಮೇಲೆ. ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಕ್ಲಾಸಿಕ್ ಚಿಕನ್ ನೋಡಿ. ನಾನಂತೂ ಪುಳಿಯೋಗರೆ ಇಷ್ಟ ಇದ್ದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನೇ ತಿಂತೀನಿ, ಅಷ್ಟು ಚೆನ್ನಾಗಿದೆ. ಖಾರ ಎಲ್ಲ ಉಪ್ಪು, ಹುಳಿ, ಖಾರ. ನಿಂಗೆ ಈಗ ಹುಳಿ ಹಾಕಲಿಲ್ಲ, ನಿಂಗೆ ಹೇಗೆ ಉಂಟಿದೆ ಟೇಸ್ಟು? ಹುಳಿ ಇದೆ, ಅದೇಗೆ ಇನ್ನೂ ಸಹ ಹುಳಿ ಇದೆ ಅದರಲ್ಲಿ. ಹುಳಿ ಒಂದಿಷ್ಟು ಸಹ ಹಾಕಿಲ್ಲ ನೀವು. ವಾ, ಒಂದು ಟೊಮೆಟೊ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಹುಳಿ ಹೇಗೆ ಬಂತು ಅಂತ ನಾನು ನೋಡ್ತಾ ಇದ್ದಾರೆ. ಹುಳಿ ಹಾಕಲಿಲ್ಲ, ಆದರೂ ಸಹ ಹುಳಿ ಟೇಸ್ಟ್ ಹೇಗೆ ಅಂತ ನಾನು ಇನ್ನೂ ಥಿಂಕ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾವುದರಿಂದ ಬರುತ್ತದು. ಅದು ನಾವು ಮಸಾಲೆಯಿಂದ ಬರ್ತದೆ. ಮಸಾಲೆಯಲ್ಲಿ ಹಾಕಿದ್ದೀರಿ? ಹಾಕಿದ್ದೆ ಇಲ್ಲ, ನಾನು ಹೇಳಿದ್ದಿಲ್ಲ. ಎಲ್ಲುಳ್ಳಿ ನಾವು ಹುಳಿ ಹಾಕಿದರೆ ನಿಂಗೆ ಪೌಡರ್ ನಿಂಗೆ 1 ವರ್ಷ ಹೇಗೆ ಇರ್ತದೆ ನಾನು. ಇಲ್ಲ, ಸುಮ್ಮನೆ ಹೇಳಿದೆ. ಸ್ಪೈಸಿ ಉಂಟಾ? ಇಲ್ಲ, ಸ್ಪೈಸಿ ಇದೆ. ಆಂಧ್ರ ಸ್ಟೈಲ್ ಸೂಪರ್ ಆಗಿದೆ. ಆಂಧ್ರ ಅಂತ ಕರೆಕ್ಟ್ ಗೊತ್ತಾಗ್ತದೆ. ಎರಡು ಕೂಡ ಒಂಥರ ಬಾಯಲ್ಲಿ ಎಲ್ಲ ಟೇಸ್ಟ್ ಹಾಗೆ ಅದು ತಿಂದೆ ನಿಂಗೆ ಯಾವಾಗ ಅದು ಟೇಸ್ಟ್ ಯಾವಾಗ ತಿನ್ನಲಿಲ್ಲ ಥರ ಆಗ್ತದೆ. ತುಂಬ ಚೆನ್ನಾಗಿದೆ, ವೆರಿ 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 ಟೇಸ್ಟಿ, ತುಂಬ ಚೆನ್ನಾಗಿದೆ. ನಿಮ್ಮ ಕೈ ರುಚಿ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಅಡುಗೆ ಮಾಡಬೇಕಾದ್ರೂ ಯಾವುದು ಎಷ್ಟು ಹಾಕಬೇಕು ಆ ರೀತಿ ಹಾಕಿದ್ರೇ ಅದು ಟೇಸ್ಟ್ ಬರ್ತದೆ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು? ನಮಗೆ ಇಷ್ಟ. ನನಗೇನು ಫಸ್ಟ್ ಟೈಮ್ ಬಂದಿದ್ದು, ನನಗೇನು ಒಂದು ಖುಷಿ ಆಯಿತು. ನಮ್ಮ ಊರಲ್ಲಿ ಒಂದು ಜೆಮಿನಿ ಚಾನಲ್ಗೆ ಹೋಗುವ ಅಂತ ಇದ್ದೆ ಫಸ್ಟ್ ನಾವು ಜಾಬ್ ಮಾಡುವಾಗ. ಆಗ ಹೋಗಲಿಲ್ಲ, ಏನೋ ಪ್ರಾಬ್ಲಮ್ ಆಗ ಬಂದು ಹೈದ್ರಾಬಾದ್ ಹೋಗಬೇಕು ಹಾಗೆ ಅಂತ ಹೇಳಿ ಇಲ್ಲಿ ಬಂದು ನಾವು ಬಂದಿದ್ದಿಲ್ಲ. ಒಂದು ಖುಷಿ ಆಯಿತು. ಸೊ ಇಷ್ಟು ವರ್ಷ ಆಯಿತು ನೀವು ಇಲ್ಲಿ ಬಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ. ಇನ್ನು ಯಾವತ್ತೂ ಬಿಡೋದಿಲ್ಲ, ನಿಮ್ಮನ್ನ ಹಾಗೆ ಗಟ್ಟಿ ಇಟ್ಕೊಳ್ತೀವಿ. ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊಳ್ಳೆ ರೆಸಿಪಿ ನೀವು ಹೇಳ್ಕೊಟ್ಟಾಗ ನಿಮಗೆ
ಸೊ ಆಂಧ್ರದ ಹೆಸರಿದ್ದು ನಮ್ಮ ಊರಿದ್ದು ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಮ್ಯಾಮ್. ಸೊ ನಾನಾ ಮಸಾಲ ನಿಮ್ಮ ಅಡುಗೆ ಇನ್ನೂ ಈಸಿ ಆಗಲಿ ಅಂಥೇಳಿ ಇನ್ನಷ್ಟು ಇದರಲ್ಲಿ ಬೇರೆ ಬೇರೆ ಮಸಾಲ ಇದೆ, ಇದರಲ್ಲೂ ಕೂಡ ಇದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪುಳಿಯೋಗರೆ ಟೇಸ್ಟ್ ನೋಡಲಾ, ಚಿಕನ್ ಟೇಸ್ಟ್ ನೋಡಲಾ, ಫುಲ್ ಕನ್ಫ್ಯೂಸ್ಡ್. ಅಷ್ಟು ಟೇಸ್ಟಿ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ಟೇಸ್ಟಿ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.